ದೇಶದ ಸಂಪತ್ತನ್ನು ಲೂಟಿ ಹೊಡೆಯುತ್ತಿರುವ ಕಾರ್ಪೊರೇಟ್ ಕಂಪನಿಗಳು ಭಾರತ ಬಿಟ್ಟು ತೊಲಗಿ ಎನ್ನುವ ಧ್ಯೇಯದೊಂದಿಗೆ ದೇಶವ್ಯಾಪಿ ನಡೆಯುತ್ತಿರುವ ಪ್ರತಿಭಟನೆಗೆ ಪೂರಕವಾಗಿ ಮೂಡಬಿದರೆಯ ತಹಶೀಲ್ದಾರ್ ಕಚೇರಿ ಎದುರು ಇಲ್ಲಿನ ಸಿಐಟಿಯು ಸಹಿತ ವಿವಿಧ ಸಂಘಟನೆಗಳಿಂದ ಪ್ರಚಾರಾಂದೋಲನ ನಡೆಯಿತು. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಯಾದವ್ ಶೆಟ್ಟಿಯವರು ಮಾತನಾಡಿ, ಕಾರ್ಪೊರೇಟ್ ಪರವಾದ ನೀತಿಯಿಂದಾಗಿ ದೇಶದಲ್ಲಿ ಬಡವ ಮಧ್ಯಮ ವರ್ಗದವರ ಬದುಕು ಬೀದಿ ಪಾಲಾಗಿದೆ. ಖಾಸಗೀಕರಣದ ಕರಿಛಾಯೆ, ಪೆಟ್ರೋಲ್, ಡೀಸೆಲ್ ಸಹಿತ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ರೈತ ವಿರೋಧಿ ಮಸೂದೆ ತಿದ್ದುಪಡಿಗಳಿಂದಾಗಿ ಜನಸಾಮಾನ್ಯರ ಬದುಕು ದುಸ್ತರವಾಗಿದೆ. ಕೇಂದ್ರ, ರಾಜ್ಯ ಸರ್ಕಾರಗಳು ರೈತರು, ಕಾರ್ಮಿಕರು, ಜನಸಾಮಾನ್ಯರಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸುವವರೆಗೆ ದೇಶದೆಲ್ಲೆಡೆ ಪ್ರತಿಭಟನೆ ನಡೆಯುತ್ತಲೇ ಇರುತ್ತದೆ ಎಂದು ಎಚ್ಚರಿಸಿದರು. ಆಸ್ತಿ ಉಂಟು, ಆ ಆಸ್ತಿನ ಕಾರ್ಪೊರೇಟ್ ಸಂಸ್ಥೆ ಕೊರ್ರೆ ಪಿದೋಡ್ನೆ ಬಂಡ ವಿದ್ಯುತ್ 20 ಮನ್ಪುರ ಮುಖಾಂತರ ಇನಿ ಕುಟೀರ ಜ್ಯೋತಿ ಹೆಂಚಿನ ಬಡವರಿಗಿದ್ದರೆ ನನ್ನ ಹಾಕ್ಲಿಕ್ಕೆ ಆ ಸವಲತ್ತು ದಿಕ್ಕುಜಿ, ಭಾಗ್ಯ ಜ್ಯೋತಿ ಹೆಂಚಿನ ಸವಲತ್ತಿದ್ದರೆ ನನ್ನ ಆ ಸವಲತ್ತು ದಿಕ್ಕುಜಿ, AP 10 HP ಪಂಪ್ ದಕ್ಕಲೆಗೆ ಹೆಂಚ ವಿದ್ಯುತ್ ತಿಕ್ಕದಿಂದ ಇದಕ್ಕೆ ಏರೆಗಲ ನರೇಂದ್ರ ಮೋದಿನ 20 ಲಕ್ಷ ಕೋಟಿದ ಪ್ಯಾಕೇಜ್ ಇದೆ. 1 ಪೈಸನ ಲಾಭ ಆಗ್ತದ, ಲಾಭ ಆತೀಜಿ ಆಯ್ತಾ. ಬದಲಿಗೆ 20 ಲಕ್ಷ ಕೋಟಿ 1.5 ಲಕ್ಷ ಕೋಟಿ ಗೌತಮ್ ಅದಾನಿಗೆ ಕೊಡ್ತೇನೆ. 1 ಮೇಟು ವಿದ್ಯುತ್ ಖಾಸಗೀಕರಣ ಮಾಡ್ಕೊಡಿ, 1 ಮೇಟು ವಿದ್ಯುತ್ ಉತ್ಪಾದನೆ ಮಾಡುವ ಕಂಪನಿಗೆ 1.5 ಲಕ್ಷ ಕೋಟಿ ಕೊಡ್ದು 5 ಕೋಟಿ ಸ್ಥಾಪನೆ ಆಗ್ತೀನಿ. LIC 5 ಕೋಟಿ ಸ್ಥಾಪನೆ ಆಗ್ತದೆ. ಇನ್ನು ಅಕ್ಕಳು ಲಕ್ಷಾಂತರ ಕೋಟಿ ರೂಪಾಯಿ ಆಧಾರಿತ ಸರ್ಕಾರಗಳ ಜನಕಲೆಗಳ ಸಹಾಯ ಮಾಡ್ತಾರೆ. ಅಂಚಿನ ಕಲ್ಪವೃಕ್ಷ LICನೇ ಖಾಸಗಿ ಕಟ್ಪರಪ್ಪಿದಾಡ್ಯಾರೆ. 25 ರಾಷ್ಟ್ರೀಕೃತ ಬ್ಯಾಂಕ್ ಇತ್ತಂಡೆ, ಆ 25 ರಾಷ್ಟ್ರೀಕೃತ ಬ್ಯಾಂಕ್ 28 ಜನ ಸುಮಾರು 3 ಲಕ್ಷ ಕೋಟಿ ಪತ್ತದೇರಿ. ಆ 3 ಲಕ್ಷ ಕೋಟಿ ಪತ್ತದಿಂದ ಮಾತ್ರ 25 ಆಜಿ ಬ್ಯಾಂಕ್ ಮಂತದೆ 7 ಕೋಟ್ಯಾಂತರ ರೂಪಾಯಿ ಮೋಸ ಮಂತಾರ, ಅಕ್ಲಿಗೆ ಸಹಾಯ ಮಂತಾರೆ. ಸಿಐಟಿಯು ಮೂಡಬಿದರೆ ವಲಯ ಅಧ್ಯಕ್ಷೆ ರಮಣಿ, ಪ್ರಧಾನ ಕಾರ್ಯದರ್ಶಿ ರಾಧಾ, ಕಟ್ಟಡ ಕಾರ್ಮಿಕ ಕಾರ್ಯದರ್ಶಿ ಶಂಕರ್, ಸಿಐಟಿಯು ಪದಾಧಿಕಾರಿಗಳಾದ ಗಿರಿಜಾ, ಲಕ್ಷ್ಮಿ, ತಸ್ರೀಫ್, ರೈತ ಸಂಘ ಹಸಿರು ಸೇನೆ ಮೂಡಬಿದರೆ ಅಧ್ಯಕ್ಷ ಲಿಯೋ ನಜರತ್, ಸಂಘಟನೆಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರೋನಿ ಮೆಂಡೋನ್ಸಾ, ದಲಿತ ಸಂಘದ ಮುಖಂಡ ಕೃಷ್ಣಪ್ಪ ಕೊಣಾಚೆ, ಡಿವೈಎಫ್ಐ ಕಾರ್ಯದರ್ಶಿ ರಿಯಾಜ್ ಮತ್ತಿತರರು ಉಪಸ್ಥಿತರಿದ್ದರು. APMC ತಿದ್ದುಪಡಿ, ಭೂ ಸುಧಾರಣಾ ಕಾಯ್ದೆ ಮಾಡಿ ಒಂದು ಕಂಪನಿ ಬರ್ತದೆ. ದೇಶದ ಸಂಪತ್ತನ್ನು ಲೂಟಿ ಮಾಡಿದ ಕಾರಣದಾಗ